ದೇಶದಲ್ಲಿ ಕೇವಲ 3 ಕಡೆ ಮಾತ್ರ ಇರುವ ಅಪೂರ್ವ ಯೋಜನೆಯಿತ್ತು. ಯುದ್ಧ ಕಾಲ ಅಥವಾ ದೇಶಕ್ಕೆ ಸಂಕಷ್ಟ ಬಂದಾಗ ಪೆಟ್ರೋಲಿಯಂ ಅಭಾವ ಉಂಟಾದರೆ ಈ ಕಚ್ಚಾ ತೈಲ ಘಟಕ ನೆರವಿಗೆ ಬರುತ್ತೆ. ಇಂತಹ ಕಚ್ಚಾ ತೈಲ ಸಂಗ್ರಹಗಾರದ ಕಾಮಗಾರಿ ಪೂರ್ಣಗೊಂಡಿದೆ. ಆದರೆ ದೇಶಕ್ಕಾಗಿ ಭೂಮಿ ಕೊಟ್ಟ ರೈತರಿಗೆ ಮಾತ್ರ ಪರಿಹಾರ ಸಿಗಲೇ ಇಲ್ಲ. ನಿಜವಾದ ಸಂತ್ರಸ್ತರು ಗುರುತು ಪರಿಹಾರ ನೀಡಿ ಎಂಬ ಕೂಗು ಪಾದೂರಿನಲ್ಲಿ ಜೋರಾಗಿ ಕೇಳಿಬರುತ್ತಿದೆ. ISPRL ಅಂದ್ರೆ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್. ಉಡುಪಿಯ ಪಾದೂರಿನಲ್ಲಿ ಈ ಘಟಕ ಕಾರ್ಯಾರಂಭ ಮಾಡಿ 8 ವರ್ಷಗಳು ಕಳೆದಿವೆ. ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ ಈ ಯೋಜನೆಯನ್ನ ಸ್ಥಳೀಯರು ಪ್ರಾರಂಭದಲ್ಲಿ ವಿರೋಧಿಸಿದ್ರು. ಕ್ರಮೇಣ ವಿರೋಧ ತಣ್ಣಗಾಗಿ ಘಟಕವು ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ. 2.5 ಲಕ್ಷ ಟನ್ ಸಾಮರ್ಥ್ಯದ ಭೂಗತ ತೈಲೋತ್ಪನ್ನಗಳ ಸಂಗ್ರಹಣಾಲಯ ಇದು. ಉಡುಪಿಯ ಪಾದೂರು ಬಿಟ್ಟರೆ ಈ ಯೋಜನೆ ಇರೋದು ಮಂಗಳೂರು ಮತ್ತು ಒಡಿಶಾದಲ್ಲಿ ಮಾತ್ರ. ದೇಶಕ್ಕೆ ತುರ್ತು ಅಗತ್ಯ ಬಿದ್ದಾಗ ಇಲ್ಲಿ ಭೂಗತವಾಗಿ ಸಂಗ್ರಹಿಸಿಡಲಾದ ಕಚ್ಚಾ ತೈಲವನ್ನ ಬಳಸಲಾಗುತ್ತಿದೆ. ಹೀಗಾಗಿ ಇದು ಭಾರತ ಸರ್ಕಾರದ ರಹಸ್ಯ ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲೊಂದು. ಆದರೆ ಯೋಜನೆಗೆ ಭೂಮಿ ಕೊಟ್ಟ ಗ್ರಾಮಸ್ಥರಿಗೆ ಮಾತ್ರ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಹಲವು ಮಂದಿಯ ಮನೆ ಬಿರುಕು ಬಿಟ್ಟಿದೆ. ಕುಡಿಯುವ ನೀರಿಗಾಗಿ ಆಸರೆಯಾಗಿದ್ದ ಬಾವಿ ಕೂಡ ಮುಚ್ಚಿದೆ. ಕೃಷಿ ಭೂಮಿಯನ್ನೇ ನಂಬಿದ್ದ ಸಾಕಷ್ಟು ಕುಟುಂಬಗಳು ಕೃಷಿ ನಾಶವಾಗಿದೆ ಎಂದು ಇಂದು ಕಣ್ಣೀರು ಹಾಕ್ತಿದೆ. ಯೋಜನೆಯ ಮೊದಲ ಹಂತದ ಕಾಮಗಾರಿ ಮುಗಿದರೂ 250ಕ್ಕೂ ಅಧಿಕ ಸಂತ್ರಸ್ತರಿಗೆ ಇನ್ನೂ ಪರಿಹಾರಧನ ನೀಡಿಲ್ಲ. ಕೇಂದ್ರ ಸರ್ಕಾರದ ಪರಿಹಾರಧನ ಬಿಡುಗಡೆ ಮಾಡಿದ್ರೂ ರಾಜಕೀಯ ಪ್ರಭಾವ ಇದ್ದವರಿಗೆ ಮಾತ್ರ ಹಣ ಹಂಚಿಕೆಯಾಗಿದೆ ಅನ್ನೋದು ಬಡ ಸಂತ್ರಸ್ತರ ಆರೋಪ. ಬಂಡೆಗಳನ್ನು ಬಡಿಯಲು ಸ್ಫೋಟಕಗಳ ಬಳಕೆಯಿಂದ ಜನ ಜಾನುವಾರುಗಳ ಬದುಕೆ ದುಸ್ತರವಾಗಿದೆ. ಪ್ರಗತಿಪರ ಕೃಷಿ ಗ್ರಾಮ ಎಂದು ಹೆಸರು ಪಡೆದಿದ್ದ ಪಾದೂರು, ಕಳತ್ತೂರು ಗ್ರಾಮಗಳು ಈಗ ಬರಡು ಭೂಮಿಯಾಗಿದೆ. 2ನೇ ಹಂತದ ಭೂಗತ ಪೈಪ್ಲೈನ್ ಅಳವಡಿಕೆಗೆ ಭೂ ಸ್ವಾಧೀನ ವಿಷಯದಲ್ಲೂ ಸಾಕಷ್ಟು ತಕರಾರು ಇದೆ. ಪರಿಸ್ಥಿತಿ ಹೀಗಿರುವಾಗ 2.5 ಲಕ್ಷ ಟನ್ ಸಾಮರ್ಥ್ಯದ 2ನೇ ಹಂತದ ಘಟಕಕ್ಕೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ನೀಡಿದೆ. ಕೃಷಿ ಯೋಗ್ಯ ಜಮೀನನ್ನ 2ನೇ ಹಂತದ ಘಟಕಕ್ಕೆ ನೀಡುವ ಮೂಲಕ ಮನೆ ಜಮೀನು ಕಳೆದುಕೊಳ್ಳಬೇಕಾಗುತ್ತದೆ ಎಂಬ ಭಾವನೆ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಇದು ಕೆಲವು 10 ವರ್ಷದಿಂದ ಈ ಕೆಲಸ ಸೆಂಟ್ರಲ್ ಸರ್ಕಾರದಿಂದ ಮಾಡಿ IPSL ಅಂತ ಒಂದು ಆರ್ಗನೈಜೇಷನ್ ಸೆಂಟ್ರಲ್, ಅಲ್ಲಿ ಕೆಲವು ಜನರಿಗೆ ಅವರ ಜಾಗ ಹೋಗಿದೆ. ಬಂಡೆಕಲ್ಲು ಹೊಡೆದ ಸ್ಫೋಟಕದಿಂದ ಮನೆ ಹಾಳಾಗಿದೆ, ಬಾವಿಗಳು ಹಾಳಾಗಿದೆ. ಇದರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕಂಪನ್ಸೇಷನನ್ನು ಕೊಟ್ಟಿದ್ದಾರೆ. ಆದರೆ ಅದು ಎಲ್ಲ ನಾಗರಿಕ ಮುಟ್ಟಲಿಲ್ಲ. ಅದರಲ್ಲಿ ಏನೋ ಒಂದು ಭ್ರಷ್ಟಾಚಾರ ನಡೀತದೆ. ಅದರ ಬಗ್ಗೆ ಇದೊಂದು ಆಂದೋಲನ ಮಾಡಿ ಸರ್ಕಾರದ ಮುಂದೆ ಸತ್ಯವನ್ನು ಸಾಬೀತು ಮಾಡಬೇಕಂತ ನಾವು ಇದು ಕೇಂದ್ರದ ಮಹತ್ವಾಕಾಂಕ್ಷೆಯ ಯೋಜನೆಯೇನೋ ನಿಜ. ಹಾಗಾಗಿ ಸ್ಥಳೀಯ ಗ್ರಾಮಸ್ಥರು ಯೋಜನೆಯನ್ನ ಬೆಂಬಲಿಸಿದ್ದಾರೆ. ಆದರೆ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬದುಕುವ ಮತ್ತು ಕೃಷಿ ಮಾಡುವ ಹಕ್ಕನ್ನ ಕಸಿಯೋದು ಸರಿಯಲ್ಲ ಅನ್ನೋದು ಈ ಭಾಗದ ಜನರ ಅಭಿಪ್ರಾಯವಾಗಿದೆ. ಪಲ್ಲವಿ ಸಂತೋಷ್, B4 News 24/7 ಉಡುಪಿ.